ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ದೇವಿನಗರ ತಲಪಾಡಿ ಹಾಗೂ ಮೆರ್ಲಕ್ ಆಸ್ಪತ್ರೆ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಕುಲಾಲ ವೇದಿಕೆ ಹೊಸಬೆಟ್ಟು ಮಂಜೇಶ್ವರ ಇವರ ವತಿಯಿಂದ ಉಚಿತ ವೇದಿಕೆಯ ಶಿಬಿರವು ಇದೇ ಬರುವ ನವೆಂಬರ್ ತಿಂಗಳ ತಾರೀಕು 3 ಆದಿತ್ಯವಾರದಂದು ಮಧ್ಯಾಹ್ನ 11 ಗಂಟೆಗೆ ಸರಿಯಾಗಿ ಸ್ಫೂರ್ತಿ ವಿದ್ಯಾನಿಕೇತನ ಗೋವಿಂದ ಪೈ ಕಾಲೇಜು ಹತ್ತಿರ ಮಂಜೇಶ್ವರದಲ್ಲಿ ನಡೆಯಲಿದೆ. ಈ ಶಿಬಿರದಲ್ಲಿ ಸಂಧಿವಾತ, ಡಿಸ್ಕ್ ಸಮಸ್ಯೆ, ಬೆನ್ನು ನೋವು, ಭುಜ ನೋವು, ಸೊಂಟ ನೋವು, ತಲೆನೋವು, ಮೂಗಿನ ತೊಂದರೆಗಳು, ಮಲಬದ್ಧತೆ, ಚರ್ಮರೋಗ, ಸ್ನಾಯು ನೋವು ಮತ್ತು ಇನ್ನಿತರ ಮೂಳೆ ಸಂಬಂಧಿ ತೊಂದರೆಗಳು ಹಾಗೂ ಬಡ ರೋಗಿಗಳ ಅಗತ್ಯತೆಗಾಗಿ ಬೃಹತ್ ರಕ್ತದಾನ ಶಿಬಿರವು ನಡೆಯಲಿದೆ. ಸುರೇಶ್ ಶೆಟ್ಟಿ ಜೋಡುಕಲ್ಲು, ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜ್ ದೇವಿನಗರ ತಲಪಾಡಿ ಹಾಗೂ ವೆಲ್ಲಾಕ್ ಆಸ್ಪತ್ರೆ ಮಂಗಳೂರು, ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮಂಗಳೂರು ಅಂಚನೆ ಕುಲಾಲ ವೇದಿಕೆ ಮಂಜೇಶ್ವರ ಮಕ್ಕಳ ಜಂಟಿ ಆಶ್ರಯಡು ಬೃಹತ್ ರಕ್ತದಾನ ಶಿಬಿರ ಅಂಚನೆ ಉಚಿತ ವೈದ್ಯಕೀಯ ಶಿಬಿರ ಕಾರ್ಯಕ್ರಮ ನವೆಂಬರ್ 3ನೇ ತಾರೀಕಿಗೆ ಮಂಜೇಶ್ವರದ ಸ್ಫೂರ್ತಿ ವಿದ್ಯಾನಿಕೇತನ ಗೋವಿಂದ ಪೈ ಕಾಲೇಜಿನ ಕೈತಲ್ದ ಈ ಜಾಗ ನಡಪೆರಡು ಅಂಡೆ 1 ಗಂಟೆ ಹಿಡಿದು ಮಧ್ಯಾಹ್ನ 1 ಗಂಟೆ ಮುಟ್ಟ ನಡಪೆರಡು ಉಚಿತ ವೈದ್ಯಕೀಯ ಶಿಬಿರದ ಒಟ್ಟಿಗೆ ರಕ್ತದಾನ ಶಿಬಿರ ಪಂಪರು ಒಂದು ಮಹಾಕಾರ್ಯಲದಿ ಒಂದಿರಿ ರಕ್ತದಾನ ಮಹಾದಾನ ಪಂಪಿರಿ ಮಾತೆರ್ಲ ಜವನಿ ಹೆಚ್ಚಿನ ಸಂಖ್ಯೆಡು ಬರಡು ಈ ರಡ್ಡು ಕಾರ್ಯಕ್ರಮಗಳ ನೀವು ಮಾತೆರ್ಲ ಹೆಚ್ಚಿನ ಸಂಖ್ಯೆಡು ಭಾಗವಹಿಸಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದು ಕೊರಡು ಬಂದು ಕೈತಲ್ ಡುಪ್ಪು ನಾಕ್ಲಿಂಗ್ಲ ಈ ವಿಷಯದ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಕೊರಲೆ ಮಾತೆರ್ನಲ್ಲಿ ತಂದು ಬರಲಿ ಕಾರ್ಯಕ್ರಮಕ್ಕೆ ಎಡ್ಡೆಪ್ಪು ಕಾಯ್ಕೊಂಡೋಲೆ ಸೋಲ್ಮೇಲೆ ದಯವಿಟ್ಟು ಎಲ್ಲರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂತ ನಾನು ಈ ಮೂಲಕ ಹಾರೈಸ್ತಾ ಇದ್ದೀನಿ. ಮಾತೆರ್ಲ ಹೆಚ್ಚಿನ ಸಂಖ್ಯೆಡು ಭಾಗವಹಿಸೋದು ಹೆಚ್ಚಿನ ಪ್ರಯೋಜನ ಪಡೆಯೋಣ ಬಂದಿಕ್ಕೆ ಏನೋದಿಲ್ಲ ಮಾತೆರೆಗಳು ಸ್ವಲ್ಪ ಪಂಪಿರಿ ಮಾತೆರ್ಲ ಜವನಿ ಹೆಚ್ಚಿನ ಸಂಖ್ಯೆಡು ಬರಡು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬಂದು ಪ್ರೀತಿ